ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಕೆಸಿ ಪ್ಯೂರ್ ಕೌಗಿ, ನಾನಾ ಮಸಾಲಾ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಜಯಲಕ್ಷ್ಮಿ ಹೆಗಡೆ ಅವರು ಅವರ ಕೈ ರುಚಿಯನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ. ಸೊ ನಮ್ಮ ಕಿಚನ್ಗೆ ಇವರು ಫಸ್ಟ್ ಟೈಮ್ ಬಂದಿದ್ದಾರೆ. ಯಾವೆಲ್ಲ ಅಡುಗೆ ತಯಾರಿಸ್ತಾರೆ, ಹೇಗಿರುತ್ತೆ ಟೇಸ್ಟ್, ಬನ್ನಿ ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಿ. ಎಲ್ಲಿಂದ ಬರ್ತಾ ಇದ್ದೀರಿ ಮೇಡಮ್? ನಾನು ಕಾಟಿಪಳ್ಳ ಗಣೇಶಪುರ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಮನೆ. ಓ ಓಕೆ, ಸರಿ. ನಮಗೆ ಇವತ್ತು ಎಲ್ಲಿಯ ಸವಿರುಚಿಯನ್ನು ಅಂದರೆ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀರಿ? ಇಲ್ಲೇ ಮಂಗಳೂರಿದ್ದ, ಎಲ್ಲಿದ್ದು? ಒಂದು ಮಂಗಳೂರಿದ್ದು, ಎಲ್ಲ ಕಡೆ ಮಾಡ್ತಾರೆ. ಮತ್ತೊಂದು ಕೇರಳ ಸ್ಪೆಷಲ್. ಕೇರಳ ಸ್ಪೆಷಲ್. ಓಕೆ, ಕೇರಳ ಸ್ಪೆಷಲ್ ಅಂದರೆ ನಿಮಗೆ ಕೇರಳದ ಏನಾದರೂ ನಂಟಿದೆಯಾ? ಕೇರಳ ಹುಟ್ಟಿ ಬೆಳೆದಲ್ಲ ಕೇರಳದಲ್ಲಿ. ಓ, ಈಗ ಸ್ವಲ್ಪ ಸ್ಲ್ಯಾಂಗಲ್ಲಿ ಗೊತ್ತಾಯ್ತು. ಎಷ್ಟೇ ಆದ್ರೂ ಅಲ್ಲಿದು ಒಂದು ಎಸೆನ್ಸ್ ಬಿಡೋದಿಲ್ಲ ಅಲ್ವಾ? ಶಾಲೆಯಲ್ಲಿ ಎಜುಕೇಶನ್ ಮಲಯಾಳಂ ಆಗಿತ್ತು ನಂದು. ಪ್ರಾಪರ್ ನಮ್ಮದು ಇಲ್ಲಿ ಪಣಂಬೂರು. ಅಜ್ಜ ಅಜ್ಜಿಯಲ್ಲಿ ಇಲ್ಲಿದವರಾಗಿದ್ರು. ಅಲ್ಲಿ ಸೆಟಲ್ ಆಗಿ ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಎಜುಕೇಶನ್ ಆಗಿ ಮದುವೆ ಆಗಿ ಈ ಕಡೆ ಬಂದದ್ದು. ಸೊ ಬ್ಯಾಕ್ ಟು ಇದು ನೇಟಿವ್ ಆಗಿ. ಸರಿ. ಸೊ ನಮ್ಗೆ ಹಾಗಾದರೆ ಇವತ್ತು ಒಂದು ಕೇರಳ ಸ್ಪೆಷಲ್ ಇರುತ್ತೆ, ಒಂದು ಎಲ್ಲರೂ ತಯಾರಿಸುವಂಥದ್ದು. ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ. ಬನ್ನಿ ಮೇಡಮ್. ಎಸ್ ಮೇಡಮ್. ಸೊ ಕಿಚನ್ಗೆ ಬಂದಾಯಿತು. ಈಗ ನಮಗೆ ಫಸ್ಟ್ ಕೇರಳ ಸ್ಪೆಷಲ್ ಹೇಳ್ಕೊಡ್ತೀರಾ ಅಥವಾ ಲೋಕ ಪರ್ಯಂತ ಮಾಡುವಂಥ? ಲೋಕ ಪರ್ಯಂತ ಮಾಡೋದು. ಸರಿ, ಯಾವುದು, ಏನು ರೆಸಿಪಿ? ಸ್ಯಾಂಡ್ವಿಚ್ ಪೋಡಿ ಹೇಳಿ. ಸ್ಯಾಂಡ್ವಿಚ್ ಪೋಡಿ. ಓ, ಸ್ಯಾಂಡ್ವಿಚ್ನೂ ಇದೆ ಕೂಡ, ಪೋಡಿ ಬೇರೆ ಇದೆಯಾ? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ನೋಡೋಣ ಹೇಗೆ ಅಂತೇಳಿ. ಸ್ಟಾರ್ಟ್ ಮಾಡುವ? ಓಕೆ. ಎಸ್ ಮೇಡಮ್. ಕಡಲೆ ಹಿಟ್ಟು, ಮತ್ತೆ ಕಾರ್ನ್ಫ್ಲವರ್. ಸೊ ಇದು ನಿಮ್ದು ಓನ್ ಇನ್ನೋವೇಟಿವ್? ನಿಮ್ದೇ ಇನ್ನೋವೇಟಿವ್. ಬೆಳಗ್ಗೆ ಡಿಸೈಡ್ ಆದದ್ದು. ಓರ್ರೆ, ಸೂಪರ್. ಕಾರ್ನ್ಫ್ಲವರ್ ಥಿಕ್ನೆಸ್ ಸಿಗ್ಲಿಕ್ಕೆ. ಓಕೆ. ಅದೆಷ್ಟು ಕಡಲೆ ಹಿಟ್ಟಿಗೆ ಎಷ್ಟು ಇದು ಕಾರ್ನ್ ಸ್ಟಾರ್ಚ್ ಹಾಕಿದ್ರಿ? ಕಾರ್ನ್ಫ್ಲವರ್ ಹಾಫ್ ಹಾಕಿ ಸಾಕು. ಇದು ಜಾಸ್ತಿ, ಕಡಲೆ ಹಿಟ್ಟು ಜಾಸ್ತಿ ಹಾಕಿ. ಸ್ವಲ್ಪ ಸಾಲ್ಟ್, ಹಿಂಗು, ಡೈಟಿಷನ್ ಒಳ್ಳೆದಾಗ್ತದೆ. ಅರಿಶಿನ ಪೌಡರ್. ಓಕೆ, ಕಲರ್ ಇನ್ನೂ ಚೆನ್ನಾಗಿ ಬರಲಿ ಅಂತೇಳಿ. ಇದು ಕೊರಿಯಂಡರ್ ಪೌಡರ್. ಹಾಂ. ಇದು ಪೋಡಿ ತುಂಬ ಮಸಾಲೆದಾರ್ ಪೋಡಿಯಾ ಅಂತ ಅಲ್ವಾ? ಸಿಂಪಲ್ ಪೋಡಿ ಅಲ್ಲ. ಇದು ಜೀರಾ ಪೌಡರ್. ಓಕೆ. ಡೈಟಿಷನ್ ಒಳ್ಳೆದಾಗ್ತದಲ್ಲ. ಡಯಟ್ಗೆ ತುಂಬ ಅಂದರೆ ಇದು ಜೀರ್ಣಶಕ್ತಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಗರಂ ಮಸಾಲ. ಓನಿಯನ್, ಸ್ವಲ್ಪ ಆನಿಯನ್ಸ್, ಮತ್ತು ಲಾಸ್ಟಿಗೆ ಡೆಕೋರೇಷನ್. ಹಾಂ. ಕೊತ್ತಂಬರಿ ಸೊಸು.
ವಾಟರ್ ಬೇಕಿತ್ತು. ನೀರು ಹಾಕ್ಬೇಕಾ? ಹಾಕ್ಲಾ ನೀರು ನೋಡ್ಕೊಳ್ಳಿ. ಓಕೆ. ಮತ್ತೆ ಜಾಸ್ತಿ ಆಯಿತು ಅಂತ ಹೇಳಬಾರ್ದು ನನಗೆ. ಚಿಲ್ಲಿ ಪೌಡರ್ ಕೂಡ ಬೇಕು ಮೇಡಮ್, ಸಾರಿ ಹೇಳಲಿಕ್ಕೆ. ಚಿಲ್ಲಿ ಪೌಡರ್ ಹಾಕಬೇಕಾ? ಹೌದು. ಸೊ ನಾನಾ ಮಸಾಲ ಇವ್ರದ್ದು ಡಿಫ್ರೆಂಟ್ ಮಸಾಲಾಸ್ ಇದೆ. ಅದರಲ್ಲಿ ಚಿಲ್ಲಿ ಪೌಡರ್ ಇದೆ ಆ್ಯಂಡ್ ಇನ್ನೊಂದು ಚಿಕನ್ ಇದು ಮಸಾಲ ಪೌಡರ್, ಅಥವಾ ನಿಮಗೆ ಬೇರೆ ಈ ಥರ ಗರಂ ಮಸಾಲ ಪೌಡರ್ಸ್ ಎಲ್ಲವೂ ಕೂಡ ಅವ್ರದ್ದು ಅವೈಲಬಲ್ ಇದೆ. ಒಳ್ಳೆ ನೋಡಿ, ಈಗ ಹಾಕಿದ್ರಿ ಕಲರ್ ಒಳ್ಳೆ ಬರುತ್ತೆ, ಟೇಸ್ಟ್ ಸ್ವಲ್ಪ ಹಾಕಿದ್ರು ಒಳ್ಳೆ ಕಲರ್, ಇದು ಕಲರ್ ಹಾಗೂ ಆ ಖಾರನೂ ಕೂಡ ಹಾಗೆ ಸಿಗುತ್ತೆ. ಓಕೆ ಓಕೆ. ಸಾಕ ಹಾಕ್ಬೇಕಾ ಹೇಗೆ? ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್. ನೀರು ಬೇಕು ಸ್ವಲ್ಪ. ಸಾಕು ಸಾಕು ಸಾಕಾ? ಸಾಕು ನೋಡಿ ಹಾಕುವ. ನೋಡಿಕೊಂಡು ಹಾಕಿದ್ರೆ ಆಯಿತು. ಹೌದು. ಸೊ ನಿಮ್ಮದು ಫೇವ್ರೆಟ್ ರೆಸಿಪೀಸ್ ಯಾವುದು? ರೆಸಿಪಿ ನಾನು ವೆಜ್ಜು ನಾನು. ಹಾಂ, ವೆಜಿಟೇರಿಯನ್ ಆದರೂ ಕೂಡ ರೆಸಿಪೀಸ್ ಯಾವುದು ನಿಮಗೆ ಫೇವ್ರೆಟ್? ಅಡಿಗೆ ಅಂದರೆ ಅಡಿಗೆ ಸ್ವೀಟಲ್ಲಿ ಇಷ್ಟನಾ, ಖಾರ ಇಷ್ಟನಾ? ಸ್ಪೈಸಿ. ಸ್ಪೈಸಿ. ಓ, ಒಳ್ಳೆ ಮ್ಯಾಚ್ ನಮ್ಮದು. ಹೌದು. ಹಾಂ, ನನಗೂ ಖಾರ. ನೀವು ಖಾರ ಹಾಕುವಾಗಲೇ ಅಂದ್ಕೊಂಡೆ ಸ್ಪೈಸಿ. ಇನ್ನೂ ಹಾಕಿ ಹೇಳಿದ್ರಲ್ಲ. ಸ್ವೀಟ್ ಅಷ್ಟು ಲೈಕ್ ಮಾಡೋದಿಲ್ಲ. ಹಾಂ ಹಾಂ ಹಾಂ. ನಮ್ಮ ಮನೆಯಲ್ಲಿ ನಾನು ನನ್ನ ಮಗ ಸ್ಪೈಸಿ, ನಮ್ಮ ಯಜಮಾನರು ಸ್ವೀಟ್. ಸೊ ಮನೇಲಿ ನೀವು 3 ಜನ? 3 ಜನ. ಈಗ ಸದ್ಯಕ್ಕೆ ಮಗ ಇಲ್ಲ, ಅವನು ಹೈದರಾಬಾದಲ್ಲಿ ಜಾಬಲ್ಲಿ ಇದ್ದಾನೆ. ಹಾಂ ಹಾಂ. ಇಲ್ಲೇ ಇದ್ದಿದ್ದ ಬೈಕಂಬಾಡಿಯಲ್ಲಿ. ಹಾಂ ಹಾಂ. ಸೊ ನೀವು ವರ್ಕಿಂಗ್ ಮನೆಯಲ್ಲಿ ಗೃಹಿಣಿ? ಬೇರೆ ಆಕ್ಟಿವಿಟಿಗಳಿದೆ, ಏನೆಲ್ಲ ಇದೆ. ಸಮಿತಿ, ಭಜನಾ ಸಮಿತಿ 3 ಸಮಿತಿಯಲ್ಲಿ ಇದ್ದೇನೆ. ಒಂದು ಭಜನಾ ಸಮಿತಿ ಅಧ್ಯಕ್ಷರು, ಮತ್ತೊಂದು ಸಮಿತಿಯಲ್ಲಿ ಕಾರ್ಯದರ್ಶಿ, ಮತ್ತೊಂದು ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ. ಪರವಾಗಿಲ್ವೇ? ಅಂದ್ರೆ ತುಂಬಾ ಆಕ್ಟಿವ್ ಆಗಿದ್ದೀರಾ. 3 ಸಂಘ ಸಂಸ್ಥೆಗಳಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯವನ್ನು ಕೂಡ ಹಾಗೆ ಕೊಡ್ಬೇಕಾಗುತ್ತೆ ಅಲ್ವಾ? ಅಧ್ಯಕ್ಷರು, ಅದರಲ್ಲೂ ಕಾರ್ಯದರ್ಶಿ ಅಂದ್ರೆ ಇನ್ನೂ ಕೆಲಸ ಜಾಸ್ತಿ ಅಲ್ವಾ? ಸಂಘಟನಾ ಕಾರ್ಯದರ್ಶಿ ಎಲ್ಲವೂ ಕೂಡ ಮಾಡ್ತಾ ಇದ್ರಿ, ಎಲ್ಲ ಆಸ್ಪೆಕ್ಟ್ ಅಲ್ಲೂ ಕೂಡ ಅನುಭವ ಇದೆ. ಸೂಪರ್, ಥ್ಯಾಂಕ್ ಯು. ಓಕೆ, ಶುರು ಮಾಡುವಲ್ಲ? ಹಾ. ಸೊ ಇದು ಬ್ಯಾಟರ್, ಇದು ಪೋಡಿಗೆ ಗೊತ್ತಾಯ್ತು. ನೆಕ್ಸ್ಟ್ ಈಗ ನಿಮ್ಮ ಸ್ಯಾಂಡ್ವಿಚ್ ಎಲ್ಲಿ ಬಂತು ಅಂತ? ಸ್ಯಾಂಡ್ವಿಚ್ ಅದೇ ಇದರ ಮಧ್ಯದಲ್ಲಿ ಇದು ಇಡುವುದು. ಟೊಮಾಟ, ಕುಕ್ಕುಂಬರ್, ಆನಿಯನ್ ಇಡುವುದು. ಎಣ್ಣೆ ಇಡಬೇಕಾ? ಹಾಕ್ಕೊಳ್ಳಿ ಎಣ್ಣೆ. ಕೊಬ್ಬರಿ ಎಣ್ಣೆ ಬಳಸೋದು ಜಾಸ್ತಿ. ಕೇರಳ ಅಂದಮೇಲೆ ಅದು ತಲೆ ಈ ಥರ ಬಾಯಿಗೂ ತಲೆಗೂ ಎಲ್ಲ ಕಡೆಗೂ. ನಾವು ಕೇರಳ ಅಂತಾನೆ ಅಲ್ಲ, ಈ ಕಡೆ ದಕ್ಷಿಣ ಕನ್ನಡ ಆಗಿರಲಿ, ಸೊ ತೆಂಗಿನ ಎಣ್ಣೆಯಿಂದ ಏನೇ ಪದಾರ್ಥ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನೀವು ವೆಜಿಟೇರಿಯನ್ ಅಂತ ಹೇಳಿದ್ರಿ, ನಾನು ನಾನ್ ವೆಜಿಟೇರಿಯನ್. ಮೀನು ಕಾಯಿಸೋದಕ್ಕೂ ತುಂಬ ಚೆನ್ನಾಗಿ ಪರಿಮಳ. ಹಾಂ, ಫಸ್ಟ್ ಇದು ರೆಡಿ ಮಾಡಿ ಇಟ್ಕೊಡ್ತೇನೆ ನಾನು. ತಗೊಳ್ಳಿ ಪ್ಲೇಟ್. ಸೊ ಅವಾಗ ಸುಲಭ ಆಗ್ತದಲ್ಲ. ನೀವು ಹೇಳಿದ್ರಿ ನಿಮಗೆ ಮತ್ತೆ ನಿಮ್ಮ ಮಗನಿಗೆ ಸ್ಪೈಸಿ ಇಷ್ಟ. ಹೌದು. ಮನೆಯವರಿಗೆ ಸ್ವಲ್ಪ ಕಮ್ಮಿ. ಬ್ಯಾಲೆನ್ಸ್ ಮಾಡುವಾಗ ಹೇಗೆ ಮಾಡೋದು? ಸೊ ಒಂದು ಗಂಡಂದು ಕೇಳಬೇಕು, ಇನ್ನೊಂದು ಮಗಂದು ಕೇಳಬೇಕು. ಸೊ ಅಂದ್ರೆ ಒಬ್ರಿಗೆ ಖಾರ ಬೇಡ, ಇನ್ನೊಬ್ಬರಿಗೆ ಖಾರ ಬೇಕು. ಅವಾಗ ಹೇಗೆ ಮಾಡ್ತೀರಿ? ಅಲ್ಲ, ಒಟ್ಟು ಮೀಡಿಯಂ ಮಾಡಿ ಬಿಡು. ಅವರು ಕಂಪ್ಲೇಂಟ್ ಮಾಡಬಾರ್ದು, ಇವರು ಮಾಡಬಾರ್ದು ಅಲ್ವಾ? ಹೌದು. ನಾವು ಮತ್ತೆ ಸ್ವಲ್ಪ ಜಾಸ್ತಿ ಮೆಣಸಿನ ಪುಡಿ ಎಲ್ಲ ಹಾಕಿ ಯೂಸ್ ಮಾಡೋದು. ಖಾರ ಬೇಕಾದ್ರೆ, ಖಾರ ಬೇಕಿದ್ರೆ ಮೆಣಸಿನ ಪುಡಿ ಹಾಕೊಳ್ಳಿ ಅಂತ. ಹೌದು. ಸೊ ಎಣ್ಣೆ ಕೂಡ ಕಾದಿದೆ, ಹಾಕ್ಕೊಳ್ಬೋದು. ಹೌದು. ಇದು ಇದರೆಲ್ಲ ಡೀಪ್ ಮಾಡಿ ಅದಕ್ಕೆ ಎಣ್ಣೆಗೆ ಹಾಕೋದು. ಹಾಂ ಹಾಂ. ಸೊ ಅದರಲ್ಲಿ ಮುಳುಗಿಸಿ ಹಾಕುವಂಥದ್ದು. ಹೌದು. ಇದು ಯಾರ್ದು ಐಡಿಯಾ? ನಿಮ್ದ, ನಿಮ್ಮ ಮಗಂದ? ನಂದೇ. ನಿಮ್ದೇ? ಮಗ ಈಗ ಸದ್ಯಕ್ಕೆ ಇಲ್ಲಿ ಇಲ್ಲ, ಊರಲ್ಲಿ ಇಲ್ಲ, ಅವನು ಹೈದರಾಬಾದಲ್ಲಿ ಇರುವುದು. ಹಾಂ ಹಾಂ. ಸೊ ಇದು ಔಟರ್ ಕೋಟ್ ಈ ಥರ ಪೌಡಿ ಇರುತ್ತೆ, ಒಳಗೆ ತಿನ್ನುವಾಗ ಮಾತ್ರ ತರಕಾರಿ ಸಿಗುತ್ತೆ ಅಲ್ಲ? ಹೌದು. ಒಂದೊಂದೇ ಕಾಯಿಸ್ಬೇಕು ಅಂತ ಅನ್ಸುತ್ತೆ. ಸೊ ಬ್ರೆಡ್ ಮತ್ತೆ ಇದು ಕಡಲೆ ಹಿಟ್ಟೊಂದು ಕಾದ್ರ ಆಯ್ತು. ಹೌದು. ಮತ್ತೆ ಹಸಿ ತರಕಾರಿ ತಿಂದ್ರೆ ಒಳ್ಳೇದಲ್ಲ, ಜಾಸ್ತಿ ಬೇಯಿಸೋದು ಬೇಡ.
ಇನ್ನು ಇದಕ್ಕೆ ನೀವು ಈ ಸ್ಯಾಂಡ್ವಿಚ್ ಮಾಡುವಾಗ ಒಳಗಿಂದ ಇನ್ನು ಗ್ರೀನ್ ಚಟ್ನಿ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಿ ಆಗ್ಬೋದು. ಡಿಸೈಡ್ ಮಾಡಿದಲ್ಲ ಅದಷ್ಟು ತಲೆ ಐಡಿಯಾ ಹೋಗಿಲ್ಲ ನೋಡಿ, ಈಗ ನಾನೊಂದು ಐಡಿಯಾ ಕೊಟ್ಟೆ, ಥ್ಯಾಂಕ್ ಯು ವೆರಿ ಮಚ್. ಟ್ರೈ ಮಾಡಿ. ಬಟ್ ಇದು ಐಡಿಯಾ ಚೆನ್ನಾಗಿದೆ. ಅಲ್ಲ, ಸ್ಯಾಂಡ್ವಿಚ್ ಮಾಡುವಾಗ ನಾನು ಅದೆಲ್ಲ ಯೂಸ್ ಮಾಡ್ತೇನೆ, ಪುದೀನ ಚಟ್ನಿ ಸಾಸ್ ಎಲ್ಲ ಯೂಸ್ ಮಾಡ್ತೇನೆ. ಅದು ಇನ್ನೂ ಚಟ್ಪಟ ಪೋಡಿ, ಸ್ಯಾಂಡ್ವಿಚ್ ಪೋಡಿ ಆಗ್ಬೋದು. ತೆಗಿಲ್ಲ, ಹೇಗೆ ತೆಗೆದ ಸಾಕು. ತೆಗಿತೇನೆ, ಆಯ್ತಾ? ಚಟ್ಪಟ್ ಸ್ಯಾಂಡ್ವಿಚ್ ಪೋಡಿ. ಆಯ್ತು. ಸೂಪರ್. ರೆಡಿ, ಸರ್ವ್ ಮಾಡಿ. ಸ್ಯಾಂಡ್ವಿಚ್ ಪುಡಿ ರೆಡಿ. ಹೇಗೆ? ಥ್ಯಾಂಕ್ ಯು ಸೋ ಮಚ್. ಸೊ ಒಳಗಿದ್ದು ನೀಟಾಗಿ ಕಾಣ್ತಾ ಉಂಟು ನೋಡಿ, ಒಳ್ಳೆ ಲೇಯರ್ಸ್ ಕಾಣ್ತಾ ಇದೆ. ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಸಂಜೆ ಟೀ, ಕಾಫಿ ಅಥವಾ ಈ ಬೇಸಿಗೆಗಾಲಕ್ಕೆ ಒಂದು ಜ್ಯೂಸ್ ಜೊತೆಗೆ ಇದು ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಪೋಡಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸ್ಯಾಂಡ್ವಿಚ್ ಪೋಡಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ 2 ಚಮಚದಷ್ಟು ಕಾರ್ನ್ಫ್ಲೋರ್, ರುಚಿಗೆ ಅನುಸಾರವಾಗಿ ಉಪ್ಪು, ಹಿಂಗು, ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲ ಪುಡಿ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಆನಂತರ ಬ್ರೆಡ್ ತುಂಡಿನ ಮಧ್ಯದಲ್ಲಿ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಚೂರುಗಳನ್ನು ಇಟ್ಟು ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಸ್ಯಾಂಡ್ವಿಚ್ ಪೋಡಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿಯಾದಂಥ ಸ್ಯಾಂಡ್ವಿಚ್ ಪೋಡಿ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಯಾವುದೋ ಕರಿ ಅಂತ ಹೇಳಿದ್ದಾರೆ. ಕೇರಳ ಸ್ಟೈಲಲ್ಲಿ ಯಾವುದೋ ಒಂದು ಕರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋಣ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಕೇರಳ ಸ್ಪೆಷಲ್ ರೆಸಿಪಿ ಯಾವುದು? ಬನ್ನಿ ಮೇಡಮ್, ಕೇರಳ ಸ್ಪೆಷಲ್ ರೆಸಿಪಿಯಲ್ಲಿ ಯಾವುದು? ಕೂಟು ಕರಿ ಹೇಳ್ತಾರೆ ನಾವು. ಕೂಟು ಕರಿ. ಕೂಟು ಕರಿ ಇದು ಯಾವುದಕ್ಕೆ? ವೆಡ್ಡಿಂಗ್ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ. ಓಕೆ, ಹಾಗಾದ್ರೆ ಇದು ಮದುವೆ ಸಮಾರಂಭ ಅಥವಾ ಏನಾದ್ರೂ ಸ್ಪೆಷಲ್ ಡೇಸ್ ಇದ್ರೆ ಮಾಡ್ತಾರೆ. ಓ, ಮದ್ವೆಗೆ ಇದು ಬೇಕೇ ಬೇಕಾ? ಸೈಡ್ ಡಿಶ್ ಆಗಿ ಬಳಸ್ತಾರೆ. ಹಾ ಓಕೆ. ಸೊ ಕೂಟು ಕರಿ ಸ್ಟಾರ್ಟ್ ಮಾಡುವ. ಓಕೆ. ಎಸ್. ಬೌಲ್ ಬೇಕು, ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರ ಫಸ್ಟ್ ಗ್ರೈಂಡ್ ಮಾಡಲಿಕ್ಕೆ ತೆಂಗಿನಕಾಯಿ ತುರಿ ತಗೊಳ್ಳಿ, ಉಪ್ಪು ಹಾಕೊಳ್ತೇನೆ. ಥಿಕ್ಕಾಗಿರ್ತದೆ ಮತ್ತೆ ಇದು ತುಂಬಾ ಕೂಟು ಅಂದ್ರೆ ಕೂಟು ಅಂತ ಹೇಳಿದ ತಕ್ಷಣ ಈ ಪೂರಿ ಇದಕ್ಕೆಲ್ಲ ಜಾಸ್ತಿ ಮಾಡ್ತಾರೆ. ಕೂರ್ಮಾ ಟೈಪ್ ಅಲ್ಲಿ ಚಪಾತಿಯೂ ಆಗ್ತದೆ, ಊಟಕ್ಕೂ ಅನ್ನಕ್ಕೂ ಆಗ್ತದೆ. ಅನ್ನಕ್ಕೆ ಜೊತೆಗೆ ಕಲಸಿ ತಿನ್ಲಿಕ್ಕೆ. ಓಕೆ. ಚಿಲ್ಲಿ ಪೌಡರ್ ಅಲ್ಲಿ ಉಂಟಲ್ಲ, ಇದೇನಿದು? ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್. ಚಿಲ್ಲಿ ಪೌಡರ್ ಬೇಕು. ಆಗ್ಲೇ ಹೇಳಿದೆ ಒಳ್ಳೆ ಕಲರ್ ಕೊಡುತ್ತೆ ಅಂತ ಹೇಳಿ. ಹೌದು. ಸೊ ನಾನಾ ಮಸಾಲರವರ ಚಿಲ್ಲಿ ಪೌಡರ್ ನೋಡಿ. ಸ್ಪೈಸಿ ಇಷ್ಟಪಡುವವರು ಎಷ್ಟು ಹಾಕ್ಲಿ ನೋಡ್ಕೊಳ್ಳಿ, ಆಮೇಲೆ ಮತ್ತೆ ಹಾಕ್ಬೋದು. ಸ್ವಲ್ಪ ನೀರು. ನೋಡಿ ಹಾಕುವಲ್ಲ. ಗ್ರೈಂಡ್ ಮಾಡಬೇಕು. ಫೈನ್ ಪೇಸ್ಟ್ ಅಲ್ವಾ? ಹೌದು. ನಾನು ಮಾಡಿಕೊಡ್ತೇನೆ. ಥ್ಯಾಂಕ್ ಯು.
ಇದೇನಿದು? ಅದು ತೆಂಗಿನಕಾಯಿ ಹುರಿದು ತೆಂಗಿನಕಾಯಿ ಒಗ್ಗರಣೆ ಮತ್ತೆ? ಹಾಕೋದು ಫಸ್ಟಿಗೆ. ಏನೆಲ್ಲ? ಉದ್ದಿನ ಬೇಳೆ, ಎಣ್ಣೆ ಇಟ್ಟು ಆಯಿಲ್ ಇಟ್ಟು ಹ್ಮ್ ಉದ್ದಿನ ಬೇಳೆ, ಸಾಸಿವೆ, ಜೀರಾ ಹಾಕಿ ಹ್ಮ್ ಚಟ್ಪಟ್ ಕೂಡ ಮೆಣಸು, ಕರಿಬೇವು ಮತ್ತೆ ತೆಂಗಿನ ತುರಿ ಹಾಕಿ ಹುರಿದು ಇಡೋದು. ಹಾ. ಸೊ ಸ್ವಲ್ಪ ಇದಕ್ಕೆ ಹಾಕ್ಬೇಕು. ಫ್ರೆಶ್ ಈ ತರನು ಬೇಕು, ಈ ತರ ಹೌದು, ಹುರಿದಿದ್ದು ಹೌದು, ಬೇಕು. ತೆಂಗಿನ ತುರಿ, ಹೌದು. ಸೊ ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಒಣಮೆಣಸು, ಒಗ್ಗರಣೆ. ತೆಂಗಿನ ತುರಿ. ನಾವು ಈ ಇದಕ್ಕೆಲ್ಲ ಅವಲಕ್ಕಿಗೆಲ್ಲ ನಾವು ಒಗ್ಗರಣೆ ಹಾಕ್ತೇವೆ ಆ ರೀತಿ. ಓ ಓಕೆ. ಹುಣಸೆ ಹಣ್ಣು ಯೂಸ್ ಮಾಡೋದಿಲ್ಲ. ಹೌದಾ? ಯಾಕೆ? ಇಲ್ಲ, ಹುಣಸೆ ಹಣ್ಣು ಹುಳಿ ಬೇಡ ಇದಕ್ಕೆ? ಬೇಡ. ಹಾ ಹಾ ಇದು ಸ್ವಲ್ಪ ಟೇಸ್ಟಿ ಮಾತ್ರ ಅಷ್ಟೇ. ಹಾ ಹಾ ಮೆಣಸು ಬೇಡ. ಮತ್ತೆ ಇದು ಲಾಸ್ಟ್ ಇದು ಹಾಕಿ ಕುದಿಸುವ, ಅವಾಗ ದಪ್ಪ ಆಗ್ತದೆ ಕರಿ. ಇದನ್ನ ಹಾಕಿ ಕುದಿಸ್ಲಿಕ್ಕಿದ್ಯಾ? ಹೌದು, ಆವಾಗ ಟೇಸ್ಟ್ ಬರ್ತದೆ ಅದು. ಹ್ಮ್. ಇದು ನಿಮ್ಮ ಅಡಿಗೆದು ಸೀಕ್ರೆಟ್ ಅಂತ ಅನ್ಸುತ್ತೆ ಅಲ್ವಾ? ಇದು ಸೀಕ್ರೆಟ್. ಯಾವಾಗ್ಲೂ ಯಾರಾದ್ರೂ ಕೇಳ್ತಾರೆ ನಿಮ್ದು ಏನು, ನಾವು ಮಾಡ್ತೀವಿ ಆ ಟೇಸ್ಟ್ ಬರಲ್ಲ, ನೀವು ಮಾಡಿದ್ದು. ಇವತ್ತು ಎಲ್ರಿಗೂ ಗೊತ್ತಾಯ್ತು. ಇನ್ನೊಂದು ಬೌಲ್ ಪರ್ಫೆಕ್ಟಾ? ಸರಿ ಆಯ್ತಾ? ಓಕೆ ಓಕೆ, ಥ್ಯಾಂಕ್ ಯು. ಇನ್ನು ಕಡಾಯಿನ ಕಡಾಯಿ ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ, ಸ್ವಲ್ಪ ಬೇವು ಸೊಪ್ಪು. ಇದು ಕಡಾಯಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನೋಡಿ, ಇದು ಥಿಕ್ ಬಾಟಮ್ ಇರುವಂಥದ್ದು. ಸೊ ಟ್ರಿಪಲ್ ಲೇಯರ್ ಇದೆ. ಸೊ ನೀವು ಅದು ಬಿಸಿ ಆಗೋವರೆಗೂ ಮಾತ್ರ ವೇಟ್ ಮಾಡಲಿಕ್ಕೆ, ಆಮೇಲೆ ಚಟ್ಪಟ್ ಅಂತ ಅಡುಗೆ ಆಗುತ್ತೆ. ಸೊ ಒಂದ್ಸಾರಿ ಬಿಸಿ ಆಗ್ಬೇಕು, ಹೆಲ್ಪ್ ಆಗ್ತದೆ ಅಲ್ವಾ? ಬೇಗ ಆಗುತ್ತೆ ಅಡುಗೆ. ಸಾಕು, ಹಾಕುವ ಸ್ವಲ್ಪ ಸಣ್ಣ ಚಿಕ್ಕ ಮಾಡಬೇಕಂತ. ಸೊ ಇದು ಯಾರ್ದು ಅಪ್ಲಯನ್ಸ್ ಅಂತ ಕೇಳಿದ್ರೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್. ಅವರ ಅಪ್ಲಯನ್ಸಸ್, ಗ್ಯಾಸ್ ಸ್ಟವ್ ಎಲ್ಲ ಅವ್ರದ್ದೇ. ಹಾಂ. ಚಿಲ್ಲಿ ಸ್ವಲ್ಪ ಪರಿಮಳಕ್ಕಷ್ಟೇ, ಮತ್ತೆ ಚಂದ ಕಾಣಿಸ್ತದಲ್ಲ ಹಾಗೆ. ವೆಜಿಟೇಬಲ್ ಇದೇನಿದು? ಸುವರ್ಣಗೆಡ್ಡೆ, ಬಾಳೆಕಾಯಿ, ಕಡಲೆಬೇಳೆ ಎಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡಿ ತಂದಿದ್ದೇನೆ. ಸ್ವಲ್ಪ ಅರಿಶಿನ ಹಾಕಿದ್ದೀರಾ? ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಹಾಕಿ ಬೇಯಿಸಿ ತಂದಿದ್ದೀರಿ. ಬೇಗ ಈಸಿ ಆಗ್ತದಲ್ಲ ಹಾಕುದಲ್ಲ. ಸುವರ್ಣಗಡ್ಡೆ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ, ಬಾಳೆಕಾಯಿ ಬೇಗ ಬೇಯುತ್ತೆ. ಕಡಲೆಬೇಳೆ ಇನ್ನೂ ಜಾಸ್ತಿ. ಕಡಲೆಬೇಳೆ ಮತ್ತೆ ಗ್ರೀನ್ ಪೀಸ್ ಹಾಕ್ಬಹುದು. ಕಾಲಿದು ಇದುಂಟಲ್ಲ, ಹಸಂದೆ ಕಾಳು ಐಟಮ್ಸ್ ಎಲ್ಲ ಹಾಕ್ಬಹುದು. ಯಾವುದು ಕೂಡ ಕಡಲೆಬೇಳೆ ಬದಲು ಬೇರೆ ಯಾವುದು ಕೂಡ ಹಾಕೊಳ್ಬಹುದು. ಫ್ರೈ ಆಗೋದು ಬೇಡ, ಆಲ್ರೆಡಿ ಬೆಂದಿದೆ ಮತ್ತೆ ಅದು ತುಂಬಾ ಆದ್ರೆ ಸಾಫ್ಟ್ ಪಿಚ್ಚಕ್ಕಾಗುತ್ತೆ. ಹೌದು, ಇದು ಗ್ರೈಂಡ್ ಮಾಡಿದ್ದು ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಕೆಲವರು ಬಾಳೆಕಾಯನ್ನ ಬರೀ ಒಂದೇ ಬಾಳೆಕಾಯನ್ನ ಮಾತ್ರ ಮಾಡುದಿಲ್ಲ. ಸೊ ಅಂತವರಿಗೆ ಈ ತರ ಮಿಕ್ಸ್ ಮಾಡಿ ಕೂಡ ಮಾಡಬಹುದು. ನೀರ್ ಬೇಕಾ? ಸಾಕು. ಸ್ವಲ್ಪ ಸಾಲ್ಟು, ಆಲ್ರೆಡಿ ಸಾಲ್ಟ್ ಆಗಿ ಬೇಯಿಸಿದ್ದೇನೆ. ಮತ್ತೆ ಬೆಲ್ಲ, ಇದು ಸ್ಪೈಸಿ ಆಗಿರ್ತದೆ. ಸಾಲ್ಟ್ ಅಂಡ್ ಸ್ಪೈಸಿ, ಖಾರ ಇರ್ತದೆ. ಸಾಲ್ಟ್, ಸ್ಪೈಸಿ ಅಂಡ್ ಸ್ವೀಟ್. ಹೌದು, ಸ್ವಲ್ಪ ಕಟ್ ಮಾಡಿ. ಟ್ಯಾಂಗಿ ಇಲ್ಲ ಇದಕ್ಕೆ, ಹುಳಿ ಇಲ್ಲ ಅಂತ ಹೇಳಿದ್ರಿ. ಇದು ಇಷ್ಟು ಬೆಲ್ಲ ಬೇಕಾಗ್ತದ? ಓಹೋ, ಸ್ವಲ್ಪ ಸ್ವೀಟ್ ಇರ್ತದೆ ಇದು. ಕೇರಳ ಡಿಶಲ್ಲಿ ಇದು ಮಾತ್ರ ಸ್ವೀಟ್ ಇರೋದು, ಮತ್ತೆ ಎಲ್ಲ ಸ್ಪೈಸಿ. ಕೇರಳದವ್ರು ಸ್ಪೈಸಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನೀವು ಈಗ ಮೂರು ಸಂಘ ಸಂಸ್ಥೆಗೆ ಹೋಗಬೇಕು. ಹೌದು. ಆಗ ನೀವು ಬೆಳಿಗ್ಗೆ ನಿಮ್ದು ಅಡುಗೆ ಎಲ್ಲ ಬೇಗ ಜಟ್ಪಟ್ಟಾಗಿ ಡೈಲಿ ಇರೋದಿಲ್ಲ. ತಿಂಗಳಿಗೆ ಎಷ್ಟು ಸರಿಯಾ ಅಥವಾ ವಾರಕ್ಕೆ ಹೇಗೆ? ಭಜನೆ ವಾರದಲ್ಲಿ 3 ದಿನ 4 ದಿನ ಇದೆ. ಈಗ ನಾವಿಬ್ಬರೇ ಇದ್ದದೆ ಕಷ್ಟ ಅಲ್ಲ, ಅಡಿಗೆ ಎಲ್ಲ ಬೇಕಾಗುದಿಲ್ಲ. ಮಗ ಇದ್ರೆ ತುಂಬಾ ಕಷ್ಟ. ಮಗ ಕೇಳಿದ್ರೆ ಹೇಳ್ತಾರೆ ನಾನು ಬಂದ ಕಷ್ಟವಾ ಅಂತ ನೋಡ್ತಾನೆ ಅವನು. ಯಜಮಾನರು ಹೊರಗಡೆ ತಿಂಡಿ ಎಲ್ಲ ಅಷ್ಟ ಲೈಕ್ ಮಾಡೋದು, ಹೊರಗಡೆ ತಿಂಡಿನೇ ಆಗ್ಬೇಕು. ಆ ರುಚಿ ಹಿಡ್ದೆ ಆಮೇಲೆ ಮನೆಯಲ್ಲಿ ರುಚಿ ಬೇಕು. ಈಗ ಅವನೇ ಮನೆಯಲ್ಲಿ ಮಾಡಿ ತಿಂತಾ ಇದ್ದಾನೆ. ಕಷ್ಟ ಗೊತ್ತಾಗುತ್ತಾ ಅಂತ ಕೇಳಿ ಖಂಡಿತ. ಈಗ ಕೇಳಿ, ಈಗ ಫೋನ್ ಮಾಡಿ ಕೇಳೋದು, ಅಮ್ಮ ಅದೇ ಹೇಗೆ ಮಾಡೋದು, ಇದು ಹೇಗೆ ಮಾಡೋದು. ಇದು ಮಿಕ್ಸ್ ಮಾಡೋದು ಈಗ.
So ಇದು ಒಂದು ಕುದಿ ಬಂದ್ರೆ ಸಾಕಿದ್ದು ಇದು ಹಾಕಿದ ನಂತರ ಮತ್ತೆ ಪುನಃ ಕುದಿ ಬರಬೇಕು. ಸ್ವಲ್ಪ ಫುಲ್ ಹಾಕ್ತೇನೆ. ಈಗಲೇ ಒಳ್ಳೆ ಪರಿಮಳ ಬರ್ತಾ ಇದೆ. ಸ್ಲೋ ಮಾಡಿ. ಒಳ್ಳೆ ಪರಿಮಳ ಬರ್ತಾ ಇದೆ ಈಗಲೇ. ಬಾಯಿಗೆ ಹಾಕ್ಲಿಕ್ಕೆ ಏನು ಹೇಗಾಗ್ತದೆ ಗೊತ್ತಿಲ್ಲ. ಬಟ್ ಅರೋಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಪರಿಮಳ. ಈ ದೇವಸ್ಥಾನದಲ್ಲಿ ಎಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ಹಾಕಿದ ನಂತರ ಮತ್ತೆ ಪುನಃ ಇದು ಬರಬೇಕು. ಕೊತ್ತಂಬರಿ ಸ್ವಲ್ಪ ಹಾಕ್ತೇನೆ. ಓಕೆ, ಸ್ವಲ್ಪ ಆ್ಯಕ್ಚುಲಿ ಹಾಕುದಿಲ್ಲ ನಾನು, ಮತ್ತೆ ಸ್ವಲ್ಪ ಇರಲಿಲ್ಲ ಹಾಕುದು, ಅಂದ್ರೆ ಅದರ ಪರಿಮಳ ಹೋಗ್ತದೆ. ಇಂಥದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಅಗತ್ಯ ಬೀಳೋದಿಲ್ಲ. ಇಲ್ಲ, ಮತ್ತೆ ಈಗೆಲ್ಲ ಎಲ್ಲರೂ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೇ ಮಾಡ್ತಾರಲ್ಲ, ಬೇಕು ಹೇಳಿ. ಆದ್ರೆ ಕೆಲವೊಂದು ಅಥೆಂಟಿಕ್ ರೆಸಿಪಿ ಇರುತ್ತಲ್ಲ, ಯಾವ್ದಕ್ಕೆ ಬೇಡ ಅದು ಬೇಡವೇ ಬೇಡ ಆತರ. ಇದಕ್ಕೆ ಹಾಕಿದ್ರೆ ನಡೀತು, ಪರವಾಗಿಲ್ಲ. ಈಗ ಒಳ್ಳೆ ಕುದಿ ಬಂದು ದಪ್ಪ ಆಗಿದೆ ಅಲ್ಲ, ಇನ್ನೂ ದಪ್ಪ ಆಗ್ತದೆ ತಣಿವಾಗ. ಇದು ಬಿಸಿ ತಿಂದ್ರೆ ಟೇಸ್ಟ್ ಬರೋದಿಲ್ಲ, ಸ್ವಲ್ಪ ಬಿಸಿ ಟೇಸ್ಟ್ ಗೊತ್ತಾಗುದಿಲ್ಲ ನಮ್ಗೆ. ಅದು ಸ್ವಲ್ಪ ತಣಿಬೇಕು. ಓಕೆ, ಇದು ರೆಡಿನಾ? ಹಸಿ ಕೊಬ್ಬರಿ ಎಣ್ಣೆ ಹಾಕುದು ಟೇಸ್ಟಿಗೆ. ಓಹೋ, ಸ್ಟವ್ ಆಫ್ ಮಾಡಿ. ಸೊ ಜಟ್ಪಟ್ ನಿಮ್ಮ ಇದು ಕೇರಳ ಕೂಟು ಕರಿ. ಎಸ್, ರೆಡಿ, ಸರ್ವ್ ಮಾಡಿ. ಓಕೆ, ತಗೊಳ್ಳಿ. ನೋಡಿ, ಟೇಸ್ಟ್ ನೋಡಿ ಹೇಗೆ ಉಂಟು. ಥ್ಯಾಂಕ್ ಯು ಸೋ ಮಚ್. ಸೊ ಕೇರಳ ಸ್ಪೆಷಲ್ ಕೂಟು ಕರಿ. ಥ್ಯಾಂಕ್ ಯು ಮೇಡಮ್. ಘಮ ಅಂತೂ ಸೂಪರಾಗಿ ಬರ್ತಾ ಇದೆ. ಇದನ್ನು ಘಮ ಬರ್ತಾ ಇರುವಾಗ ಈಗಲೇ ತಿಂದು ಬಿಡಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರು ಹೇಳಿದ ಪ್ರಕಾರ ಇದು ಸ್ವಲ್ಪ ತಣ್ಣಗಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. ಹೇಗೆ ತಯಾರಿಸೋದು ಕೇರಳ ಸ್ಟೈಲ್ ಕೂಟು ಕರಿ ಮತ್ತೊಮ್ಮೆ ನೋಡಿ. ಕೂಟು ಕರಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ತೆಂಗಿನ ತುರಿಗೆ 2 ಚಮಚದಷ್ಟು ಸಾಂಬಾರ್ ಪುಡಿ, 2 ಚಮಚ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು, ತೆಂಗಿನ ತುರಿ ಹಾಕಿ ಹುರಿದ ಮಸಾಲೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ನಂತರ ಕರಿಬೇವು, ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಸುವರ್ಣಗಡ್ಡೆ, ಬಾಳೆಕಾಯಿ ಹಾಗೂ ಕಡಲೆಬೇಳೆ ಹಾಕಿ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಅಚ್ಚು ಬೆಲ್ಲ ಹಾಕಿ ಕುದಿಸಿ. ಕೊನೆಯಲ್ಲಿ ತಯಾರಿಸಿದ ಒಗ್ಗರಣೆ ಸೇರಿಸಿ 1-2 ನಿಮಿಷ ಕುದಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ. ಕೊನೆಯಲ್ಲಿ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಉದುರಿಸಿ ಸರ್ವ್ ಮಾಡಿ. ಕೇರಳ ಸ್ಪೆಷಲ್ ಕೂಟು ಕರಿ. ಎಸ್ ಮೇಡಮ್, ಸೊ ಕೇರಳ ಸ್ಟೈಲ್ ಕೂಟು ಕರಿ ಸ್ವಲ್ಪ ತಣ್ಣಗಾಗಲಿ, ಇದು ಟೇಸ್ಟ್ ನೋಡುವನಾ? ಓಕೆ, ತಗೊಳ್ಳಿ. ಒಳ್ಳೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ಟ್ರಿಪಲ್ ಲೇಯರ್, ಸೊ 3 ಲೇಯರ್ ಕೂಡ ಕಾಣ್ತಾ ಇದೆ. ತಗೊಳ್ಳಿ. ಸ್ಪೈಸಿ ಇದೆ ಗೊತ್ತಿಲ್ಲ, ನಾನು ನಿಮ್ಗಿಂತ ಸ್ಪೈಸಿ ತಿಂತೇನೆ. ಸ್ಪೈಸಿ ಬೇಕು ಅಲ್ಲ ಅಂದರೆ. ಬಟ್ ಯಾವುದಕ್ಕೆ ಎಷ್ಟು ಹದ ಬೇಕು ಅಷ್ಟೇ ಇದೆ, ಕರೆಕ್ಟಾಗಿದೆ. ಬಟ್ ಇದಕ್ಕೆ ಏನಾದರೂ ಒಂದು ಸಾಸ್ ಡೆಪ್ ಅದೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ನನಗೆ ಐಡಿಯಾ ತುಂಬ ಇಷ್ಟ ಆಯಿತು. ತುಂಬ ತಾಮ್ಜಾಮ್ ಇಲ್ಲ, ಬರೀ ಇದೆ ಸ್ಯಾಂಡ್ವಿಚ್ ಪೋಡಿ ಅಂತ ಹೇಳುವಾಗ ದೊಡ್ಡದು. ಬಟ್ ಸೊ ಇದು ಬ್ರೈನ್ ಯೂಸ್ ಮಾಡಿ ಮಾಡುವಂಥದ್ದು. ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸೊ ಇದು ಟೇಸ್ಟ್ ನೋಡುವ, ಒಳ್ಳೆ ಘಮ ಬರ್ತಾ ಇತ್ತು ಇದು. ತೊಗೊಳ್ಳಿ. ಬಿಸಿ ಬಿಸಿ ಇದೆ, ಟೇಸ್ಟ್ ಅರೋಮ ಬರ್ತಾ ಇರುವಾಗ ನಾನು ಆಗಲೇ ಹೇಳಿದೆ ಒಳ್ಳೆ ಪರಿಮಳ ಬರ್ತಾ. ಈ ದೇವಸ್ಥಾನದಲ್ಲಿ ತಯಾರಿಸುವಂಥ ಒಂದು ಯೂಶ್ವಲಿ ಇದು ಕೊದ್ದೆಲ್ಲಿ ನಾವೇನು ಹೇಳ್ತೀವಿ ಆ ಥರ ಟೇಸ್ಟ್ ಬರ್ತಾ ಇದೆ. ಸೂಪರ್, ತುಂಬ ಚೆನ್ನಾಗಿದೆ ಇದು, ವೆರಿ ವೆರಿ ಟೇಸ್ಟಿ. ಥ್ಯಾಂಕ್ಸ್. ಸೊ ನನಗೆ ಅರೋಮದಲ್ಲೇ ಗೊತ್ತಾಯಿತು ಇದು ಸಖತ್ತಾಗಿದೆ ಅಂತೇಳಿ.
ಸಿಂಪಲ್ ಆಗಿ ಮಾಡಿದಿರಿ. ಈಗ ಟ್ರಿಕ್ಸ್ ಒಂದು ಗೊತ್ತಾಯ್ತು, ದೇವಸ್ಥಾನದಲ್ಲಿ ಆ ಒಂದು ಟೇಸ್ಟ್ ಹೇಗೆ ಬರುತ್ತೆ ಅಂತ. ನಾನು ಇದನ್ನ ಟ್ರೈ ಮಾಡ್ತೀನಿ. ಸೊ ನಾವು ಎಷ್ಟೇ ಮಾಡಲಿ ನಮ್ಗೆ ಆ ಟೇಸ್ಟ್ ಬರೋದಿಲ್ಲ, ಬಟ್ ಇದು ಈಗ ಸೀಕ್ರೆಟ್ ರಿವೀಲ್ ಆಯ್ತು. ಸೂಪರ್ ಮೇಡಮ್, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಅಡಿಗೆ, ಒಳ್ಳೆ ಬುದ್ಧಿವಂತಿಕೆಯಲ್ಲಿ ಇದು ಕೂಡ ಮಾಡಿದ್ದಂತ, ಜಟ್ಪಟ್ಟಾಗಿ ಥಿಂಕ್ ಮಾಡಿದಂತ ಒಂದು ಅಡಿಗೆ ಆದ್ರೂ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಸೊ ಫಸ್ಟ್ ಟೈಮ್ ಬಂದಿದ್ದೀರಿ ನಮ್ಮ ಕಿಚನ್ಗೆ, ಹೇಗೆ ಅನ್ನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು, ನಿಮ್ಮ ಸರಳತೆ, ಹೆಲ್ಪಿಂಗ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಬಂದಾಗ ಕೂಡ ಇಂಥದ್ದೇ ಸೂಪರ್ ರೆಸಿಪಿ, ನಿಮ್ಮ ಕೈ ರುಚಿ ಅಂತೂ ಸೂಪರ್ ಇದೆ. ಖಂಡಿತವಾಗ್ಲೂ ನಮಗೆ ಬಂದು ಹೇಳ್ಕೊಡ್ತಾ ಇರಿ. ಖಂಡಿತ. ಸೊ ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ತುಂಬ ಧನ್ಯವಾದಗಳು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಸೊ ಡಿಫ್ರೆಂಟ್ ಮಸಾಲಾಸ್ ಇದೆ, ಸೊ ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದ. ಸಂಜೆ ಟೀ ಟೈಮ್ ಸ್ನ್ಯಾಕ್ ಹೇಳಿ ಮಾಡ್ತಿದ್ದು, ಸಿಂಪಲ್ ಎಟ್ ಟೇಸ್ಟಿ. ದಿಸ್ ಒನ್ ಆಸಮ್. ಹಾಗೇನೆ ಒಂದು ಸ್ವಲ್ಪ ಅನ್ನ ಇದ್ದರೆ ಇದನ್ನು ಹಾಗೆ ಕಲಿಸ್ಕೊಂಡು ತಿಂತಾ ಇದ್ದರೆ ಸೈಡ್ ಡಿಶ್ ಯಾವುದೂ ಬೇಡ, ಅಷ್ಟು ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.